ಮಂಗಳೂರು ನಗರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಆಸಕ್ತರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಂಚಾರಿ ವಾಹನದಲ್ಲಿ ಕೋವಿಡ್ ಲಸಿಕೆಯನ್ನು ನೀಡುತ್ತಿದ್ದು, ಇಂದು ನಗರದ ಅತ್ತಾವರ ನಂದಿಗುಡ್ಡ ರಸ್ತೆ ಬಳಿ ಇರುವ ಬೆಥನಿ ಕಾನ್ವೆಂಟ್ ದೇವಕೃಪಾ ಸೀನಿಯರ್ ಸಿಟಿಜನ್ ಹೋಮ್ಗೆ ತೆರಳಿ ಲಸಿಕೆಯನ್ನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಸಂಚಾರಿ ವಾಹನದಲ್ಲಿ ಕೋವಿಡ್ ಲಸಿಕೆಯನ್ನ ನೀಡುವ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ಇನ್ನು ಅತ್ತಾವರ ನಂದಿಗುಡ್ಡ ರಸ್ತೆ ಬಳಿ ಇರುವ ಬೆಥನಿ ಕಾನ್ವೆಂಟ್ ದೇವಕೃಪಾ ಸೀನಿಯರ್ ಸಿಟಿಜನ್ ಹೋಮ್ನಲ್ಲಿದ್ದವರಿಗೆ ಲಸಿಕೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು, ಬಹಳಷ್ಟು ಜನರಿಗೆ ಆನ್ಲೈನ್ ಮುಖಾಂತರ ನೋಂದಣಿ ಮಾಡಲು ಆಗದೇ ಇರುವುದರಿಂದ ಮತ್ತು ಕೋವಿಡ್ ಸೆಂಟರಿಗೆ ಬಂದು ವ್ಯಾಕ್ಸಿನ್ ತೆಗೆದುಕೊಳ್ಳಲು ಆಗದೇ ಇರುವವರಿಗೆ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಮಳೆ ಜಾಸ್ತಿ ಮತ್ತು ಗುಡ್ಡಗಾಡು ಪ್ರದೇಶ ಮತ್ತು ಬೇರೆ ಬೇರೆ ನಮ್ಮಲ್ಲಿ ಲೈಫ್ ಸ್ಪ್ಯಾನ್ ಕೂಡ ನಮ್ಮ ಜಿಲ್ಲೆ ಒಳಗಡೆ ಸಾಕ್ಷರತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರೋದ್ರಿಂದ ವಯಸ್ಸಾಗಿರೋರ ಸಂಖ್ಯೆ ಕೋಮಾರ್ಬಿಡಿಟಿ ಅವರ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕಾಗಲ್ಲ, PHC ತನಕನೂ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋಂಥ ಒಂದು ಡಿಮ್ಯಾಂಡನ್ನು ಇದು ಮಾಡಿಸಿ ಜನಪ್ರತಿನಿಧಿಗಳು ಇವರೆಲ್ಲರ ಕೂಡ ರಿಕ್ವೆಸ್ಟನ್ನು ಇದು ಮಾಡಿಕೊಂಡು ರೆಡ್ ಕ್ರಾಸ್ ವತಿಯಿಂದ ನಾವು ಒಂದು ವಾಹನವನ್ನು, ವಿಶೇಷ ವಾಹನವನ್ನು, ವ್ಯಾಕ್ಸಿನೇಷನ್ ವಾಹನವನ್ನು ರೆಡಿ ಮಾಡಿ ಯಾರ್ಯಾರು ಅಶಕ್ತರು ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ, ವ್ಯಾಕ್ಸಿನೇಷನ್ ಸೈಟ್ಗೆ ಬರೋಕ್ಕಾಗಲ್ಲ ಅನ್ನೋರ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಅವರಿಗೆ ಬೇರೆ ಯಾವುದು ಕಾಂಪ್ಲಿಕೇಶನ್ಸು, ಕಾಂಟ್ರಾಂಡಿಕೇಷನ್ಸು, ಬೇರೆ ಯಾವುದೇ ರೀತಿಯಾದಂಥ ಕೋಮಾರ್ಬಿಡಿಟೀಸ್ ಸೀರಿಯಸ್ ಆಗಿರುವಂಥದ್ದು ಇಲ್ಲ ಅನ್ನೋದನ್ನು ಡಾಕ್ಟರ್ಸ್ಗಳು ಚೆಕಪ್ ಮಾಡಿಕೊಂಡು ಅದಾದ ನಂತರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳ ಒಂದು ರೂಟ್ ಮ್ಯಾಪನ್ನು ಮಾಡಿಕೊಂಡು ಅವರ ಮನೆ ಬಾಗಿಲಿಗೆ ವ್ಯಾಕ್ಸಿನೇಷನ್ ಸೈಟ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತದಿಂದ ನಾವು ಹಾಕ್ಕೊಂಡಿದ್ವಿ. ಅದರ ಒಂದು ಮೊದಲನೇ ಭಾಗವಾಗಿ ಇವತ್ತು ನಾವು ಏನು ವೃದ್ಧಾಶ್ರಮ ಇದೆ ಇಲ್ಲಿ ಬಂದು ಅವರೇನು ಅಲ್ಲಿಗೆ ಬಂದು ಕೆಲವೊಂದು ಸಲ ಅವರು ವ್ಯಾಕ್ಸಿನೇಷನ್ ಸೈಟಿಗೆ ಬಂದಾಗ ಅವರಿಗೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಕಡಿಮೆ ಮಾಡೋ ಉದ್ದೇಶದಿಂದ ಅವರ ಮನೆ ಬಾಗಿಲಿಗೆ ವ್ಯಾಕ್ಸಿನೇಷನನ್ನು ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ಜನಪ್ರತಿನಿಧಿಗಳ ಸಹಕಾರದಿಂದ ಜಿಲ್ಲಾಡಳಿತ ನಾವು ಇದನ್ನು ಮಾಡಿದ್ದೀವಿ. ಇನ್ನು ಇದೇ ವೇಳೆ ಮಾತನಾಡಿದ ಸಿಸ್ಟರ್ ಇವಾ ಡಿಸಿಲ್ವಾ ಅವರು, ಕೋವಿಡ್ ಲಸಿಕೆಯನ್ನ ಮನೆ ಮನೆಗೆ ಬಂದು ವಿತರಿಸುವುದರಿಂದ ನಮ್ಮಂತವರಿಗೆ ತುಂಬಾ ಉಪಯೋಗವಾಗಿದೆ ಎಂದು ಹೇಳಿದರು. ಅಧಿಕಾರಿಗಳು ಮತ್ತು ಎಲ್ಲ ಆಫೀಸರು ನಮ್ಮ ಈ ಸೀನಿಯರ್ ಸಿಟಿಜನ್ ಹೋಮಿಗೆ ಬಂದು ಅವರಿಗೆ ಲಸಿಕೆ ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ತುಂಬ ಋಣಿಯಾಗಿದ್ದೇವೆ. ಯಾಕಂದರೆ ನಮ್ಮ ಇನ್ಮೇಟ್ಸ್ನವರಿಗೆ ಇಲ್ಲಿಯವರಿಗೆ ಹೊರಗೆ ಹೋಗಲಿಕ್ಕೆ ಆಗಲಿಲ್ಲ. ಅದನ್ನು ತಿಳಿದು ಅವರು ನಿಜವಾಗಿ ಒಂದು ಇನಿಷಿಯೇಟಿವ್ ಕೊಟ್ಟು ಇಲ್ಲಿ ಬಂದು ನಮಗೆ ಎಲ್ಲ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ. ಅವರು ಸತ್ಯವಾಗಿ ದೇಶದ ಇದು ಕೆಲಸ ಮಾಡ್ತಾರೆ ಎಂದು ನಾನು ನಂಬುತ್ತೇನೆ. ಅದಕ್ಕೋಸ್ಕರ ನಾನು ತುಂಬ ಕೃತಜ್ಞತೆಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ರೆಡ್ ಕ್ರಾಸ್ ಘಟಕದ ಅಧ್ಯಕ್ಷರಾದ ಶಾಂತರಾಮ್ ಶೆಟ್ಟಿ, ಪ್ರಭಾಕರ್ ಶರ್ಮಾ, ಯತೀಶ್ ಬೈಕಂಪಾಡಿ ಮೊದಲಾದವರು ಉಪಸ್ಥಿತರಿದ್ದರು.